ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ದೇಶದ ವೈಭವ ಹಾಗೂ ಸಾಂಸ್ಕೃತಿಕ ಉತ್ಸವವನ್ನು ಆಗಸ್ಟ್ 13 ಮಧುಗಿರಿಯಲ್ಲಿ ಭಾರತದ ಧ್ವಜ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಯುವ ಮುಖಂಡ ಹಾಗೂ ಮಧುಗಿರಿ ವಿಕಾಸ ಸಮಿತಿ ಅಧ್ಯಕ್ಷರಾದ ಭೀಮನಕುಂಟೆ ಹನುಮಂತಗೌಡ ತಿಳಿಸಿದರು. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಮಧುಗಿರಿಯಲ್ಲಿ ಭಾರತದ ಧ್ವಜಯಾತ್ರೆಯನ್ನು ಮಧುಗಿರಿಯ ಐತಿಹಾಸಿಕ ಶಿರಾ ಗೇಟ್ ಬಳಿ ಇರುವ ದಾಂಡೋರ ಬಾಗಿಲಿನಿಂದ ಪ್ರಾರಂಭಗೊಂಡು ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರವರೆಗೂ ಯಾತ್ರೆ ನಡೆಯಲಿದೆ. ಅಂದು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗುವ ಯಾತ್ರೆ 5 ಗಂಟೆಗೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಕೇಂದ್ರದ ಸಾಮಾಜಿಕ ಮತ್ತು ನ್ಯಾಯದ ಸಬಲೀಕರಣ ಸಚಿವರಾದ ನಾರಾಯಣಸ್ವಾಮಿ ಅವರು, ಖ್ಯಾತ ಚಲನಚಿತ್ರ ನಟರು ಹಾಗೂ ರಾಜ್ಯಸಭಾ ಸದಸ್ಯರಾದ ಜಗ್ಗೇಶ್ ರವರು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ಆಗ್ನೇಯ ಪದವೀಧರ ಸದಸ್ಯರಾದ ಚಿದಾನಂದಗೌಡ, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದ ಬಿಕೆ ಮಂಜುನಾಥ್, ತಾಲೂಕು ಅಧ್ಯಕ್ಷರಾದ ನರಸಿಂಹಮೂರ್ತಿ, ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ದೇಶ ಪ್ರೇಮಿಗಳು ಪಾಲ್ಗೊಳ್ಳುತ್ತಾರೆ ಎಂದು ತಿಳಿಸಿದರು. ವರದಿ ಅಬಿದ್, ಮಧುಗಿರಿ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಆಚರಣೆ ಇಡೀ ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಮನೆ ಮೇಲೆ ತಿರಂಗ ಜೆಂಡವನ್ನು ಹಾರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ದೇಶಕ್ಕೆ ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ನಾವು ಸಹ 10,000ಕ್ಕಿಂತ ಹೆಚ್ಚು ತಿರಂಗ ಧ್ವಜಗಳನ್ನು ಎಲ್ಲ ಮನೆ ಮೇಲ್ಗಡೆ, ನಾಗರಿಕರ ಮನೆಯ ಮೇಲ್ಗಡೆ ನಾವು ತಿರಂಗ ಜೆಂಡವನ್ನು ಹಾರಿಸುವಂಥ ಕಾರ್ಯಕ್ರಮ ಈಗ ಆಲ್ರೆಡಿ ಹಮ್ಮಿಕೊಂಡಿದ್ದೇವೆ. ಧ್ವಜವನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಒಂದು ದೇಶಭಕ್ತಿಯ ಸಂಕೇತ ಆಗಿರ್ತಕ್ಕಂಥ ತಿರಂಗ ಯಾತ್ರೆಯನ್ನು ಮಧುಗಿರಿ ನಗರದಲ್ಲಿ ಶಿರಾ ಗೇಟಿಂದ ಟೌನ್ ಹಾಲ್ ಸರ್ಕಲ್ವರೆಗೆ ಸುಮಾರು 300 ಅಡಿಯಷ್ಟು ತಿರಂಗ ಧ್ವಜವನ್ನು ಹಿಡ್ಕೊಂಡು ಭಾರತೀಯ ಸಂಸ್ಕೃತಿಯ ಕಲಾ ತಂಡಗಳೊಂದಿಗೆ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತ್ರಿವರ್ಣ ಧ್ವಜ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ತ್ರಿವರ್ಣ ಧ್ವಜ ಯಾತ್ರೆಗೆ ತಮ್ಮೆಲ್ಲರ ಮೂಲಕ ಮಧುಗಿರಿಯ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾವು ಕೇಳೋದು ಒಂದು, ಈ ದೇಶ ಭಕ್ತಿಯ ಸಂಕೇತವಾಗಿರ್ತಕ್ಕಂಥ ಈ ತಿರಂಗ ಯಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಮಧುಗಿರಿಯ ಕಡೆ ತಿರುಗು ನೋಡುವಂತಹ ಒಂದು ದೊಡ್ಡ ಮಟ್ಟದ ತಿರಂಗ ಯಾತ್ರೆ ಇದಾಗಿರೋದ್ರಿಂದ ಸುಮಾರು 3,000-4 ಸಾವಿರ ಸಂಖ್ಯೆಯಷ್ಟು ದೇಶಭಕ್ತರು ಇದರಲ್ಲಿ ಸೇರುವಂಥದ್ದು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರದ ಸಾಮಾಜಿಕ ಹಾಗೂ ನ್ಯಾಯ ಸಬಲೀಕರಣ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಜಗ್ಗೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂಥ ಎನ್ ರವಿಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಇಲ್ಲಿನ ನಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಬಿಕೆ ಮಂಜುನಾಥ್ ಅವರು ಮತ್ತು ಮಂಡಲ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿ ಅವರು, ಇವರೆಲ್ಲರನ್ನು ಒಳಗೊಂಡಂತೆ ಒಂದು ದೊಡ್ಡ ಕಾರ್ಯಕ್ರಮ ಇದಾಗಿದೆ. ಮುಖ್ಯವಾಗಿ ಇದು ಒಂದು ಪಕ್ಷಕ್ಕೆ ಸೀಮಿತವಾದಂಥ ತಿರಂಗ ಯಾತ್ರೆ ಅಲ್ಲ, ಇದು ಸಮಸ್ತ ಮಧುಗಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ತಿರಂಗ ಯಾತ್ರೆ. ಎಲ್ಲ ಪಕ್ಷದವರು, ಎಲ್ಲ ವರ್ಗದವರು, ಒಟ್ಟು ರಾಷ್ಟ್ರಭಕ್ತರು, ಮಧುಗಿರಿಯ ರಾಷ್ಟ್ರಭಕ್ತರೆಲ್ಲ ಸೇರಿ ಒಂದು ವಿಶೇಷವಾಗಿ ಈ 75ನೇ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ದೇಶಕ್ಕೆ ಸಿಕ್ಕಿದ್ದು ಸುಲಭವಾಗಿ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನ ತೆತ್ತು, ಜೀವವನ್ನ ತೆತ್ತು, ತಮ್ಮ ಎಲ್ಲ ಬದುಕಿನಲ್ಲಿ ಎಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ಹೋರಾಟ ಮಾಡಿದ ಪರಿಣಾಮ ಇವತ್ತು ಸ್ವಾತಂತ್ರ್ಯ ನಮಗೆ ಲಭಿಸಿದೆ. ಆ ಸ್ವಾತಂತ್ರ್ಯವನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಇದನ್ನ ಸಮೃದ್ಧವಾಗಿ ದೇಶವನ್ನ ಕಟ್ಟುವಂತಹ ಯುವ ಪಡೆಗೆ ನಾವು ಒಂದು ಸ್ಫೂರ್ತಿದಾಯಕವಾದಂತಹ ಈ ರೀತಿಯ ಕಾರ್ಯಕ್ರಮಗಳು ಮಾಡಿದಂತ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಯಲ್ಲಿ ನಾವು ಒಂದು ಒಳ್ಳೆಯ ಸಮಾಜವನ್ನ ಕೊಡುವಂತಹ ನಿಟ್ಟಿನಲ್ಲಿ ಆಗುತ್ತೆ. ರಾಷ್ಟ್ರಭಕ್ತಿ ಮತ್ತು ದೇಶಭಕ್ತಿಯ ಸಂಕೇತವಾಗಿರ್ತಕ್ಕಂಥ ಈ ತಿರಂಗ ಯಾತ್ರೆ ಯಶಸ್ವಿ ಆಗಬೇಕು. ಅದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಕ್ಷಣ ಬೇಕಾಗಿದ್ದಾರೆ
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.